ಮತ್ತು ಶಂಕರ್ ಪೂಜಾರಿ ಅವರು ನಿನ್ನೆ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ನಾನು ಮೊನ್ನೆ 20ನೇ ನಾಮಿನೇಷನ್ ನಂತರ 3 ದಿವಸ ಮೈಸೂರಿನಲ್ಲಿ ನಿಂತು ಪೂರ್ತಿಯಾಗಿದ್ದೆ. ನಮ್ಮಲ್ಲಿ ಇರುವ ವಿಚಾರಗಳನ್ನು ಅವರನ್ನು ತಿಳಿಸಿದ್ದೇವೆ, ವೈಯಕ್ತಿಕವಾಗಿ ಸಂಪರ್ಕ ಮಾಡಿದ್ದೇವೆ, ಮನವೊಲಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಬಾಬು ಹೆಗ್ಡೆಯವರು ಬಿಜೆಪಿಯಲ್ಲಿ ನನಗೆ ಭವಿಷ್ಯ ಇಲ್ಲ ಎನ್ನುವ ದೃಷ್ಟಿಯಿಂದ ಅವರು ಕಾಂಗ್ರೆಸ್ ಸೇರ್ತಾರೆ. ನನಗೆ ನನ್ನ ಕೊನೆ ಏಜ್ ಜಾಸ್ತಿ ಇದ್ದರೆ ಅವರು ಅಲ್ಲಿ ಮಾತ್ರ ಅವಕಾಶ ಎಂದು ತಿಳಿಸಿದ್ದಾರೆ. ಹಾಗಂತೇಳಿ ಹೋದವರ ಜೊತೆಯಲ್ಲಿರುವಂಥ ಅವರು ಯಾರು ಬೆಂಬಲಿಗರಿದ್ದಾರೆ ಅವರ ಎಲ್ಲ ಮನವೊಲಿಸಿ ಅವರು ಯಾರು ಪಕ್ಷ ಬಿಡದಾಗಿ ನಾವು ಮಾಡಿದ್ದೇವೆ. ವಿಶೇಷವಾಗಿ ಯಾರೆಲ್ಲ ಪಕ್ಷ ಬಿಡಲಿಕ್ಕೆ ಅವರೊಟ್ಟಿಗೆ ಹೋಗ್ಬೇಕಂತ ತಿಳಿಸಿದ್ದಾರೆ ಅವರೆಲ್ಲ ಮನೆಯವರು. ನಮಗಿಂತಲೂ ಜಾಸ್ತಿ ಆ ವ್ಯಕ್ತಿಗಳಿಗೆ ಒತ್ತಡ ಹಾಕಿ ಯಾವುದೇ ಕಾರಣಕ್ಕೆ ನೀವು ಕಾಂಗ್ರೆಸ್ ಸೇರಬಾರದು ಎನ್ನುವ ಮನವನ್ನು ಅವರ ಮನೆಯವರೇ ಒಲಿಸಿದ್ದಾರೆ, ಅವರ ಕುಟುಂಬಸ್ಥರೇ ಒಲಿಸಿದ್ದಾರೆ. ಹಾಗಾಗಿ ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತೇನೆ ಎನ್ನುವ ಅವರವರು ಎಲ್ಲ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ನಿಂತಿದ್ದಾರೆ. ವಿಶೇಷವಾಗಿ ಇದೊಂದು ಈ ಮುಳುಗುವ ಏನು ಹೇಳ್ತಾರೆ ಮುಳುಗುತ್ತಿರುವಂಥ ಒಂದು ಪಕ್ಷವನ್ನು ಇವರು ಸೇರುವಂಥದ್ದು ಅವರೇ ಯೋಚನೆ ಮಾಡಬೇಕಿತ್ತು. ಆದರೆ ಐನೂರಿನಲ್ಲಂತೂ ತಳಮಟ್ಟದ ಬೂತಿನಲ್ಲಿ ಕಾರ್ಯ ಮಾಡುವಂಥ ಕಾರ್ಯಕರ್ತರು ನಮ್ಮ ಶಕ್ತಿ ಕೇಂದ್ರ ವ್ಯವಸ್ಥೆ ಎಲ್ಲ ಶುದ್ಧವಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು 3 ದಿವಸದಲ್ಲಿ ಇಡೀ ಮೈಸೂರಿನಲ್ಲಿ 246 ಬೂತ್ಗಳ ಪ್ರಮುಖರನ್ನು ಸಂಪರ್ಕ ಮಾಡಿದ್ದೇವೆ. ಇಡೀ ಜಿಲ್ಲೆಯ ಬೂತ್ ಕಾರ್ಯದ ಜವಾಬ್ದಾರಿಯನ್ನು ಮಾಡುತ್ತಿರುವಾಗ ಇಡೀ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕಂಡದ್ದು ಮೈಸೂರಿನಲ್ಲಿ 3 ದಿವಸ ನಾವೆಲ್ಲ ಪ್ರಮುಖರು ಸೇರಿ ರಾಷ್ಟ್ರೀಯ ಮಟ್ಟದಿಂದಲೂ ರಾಜ್ಯ ಮಟ್ಟದಿಂದ ಅಲ್ಲಿ ಬಂದಿದ್ದಾರೆ. ಬೇರೆ ಬೇರೆ ರಾಜ್ಯಗಳ ಉಸ್ತುವಾರಿಗಳು ಕೂಡ ಅಲ್ಲಿ ಬಂದಿದ್ದಾರೆ. ನಾವೆಲ್ಲ ಕೂತ್ಕೊಂಡು ಅಲ್ಲಿ ಚುನಾವಣಾ ಪ್ರಭಾರಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ ನೇತೃತ್ವದಲ್ಲಿ, ಮಂಡಲದ ಅಧ್ಯಕ್ಷರ ದೀಪಕ್ ಶೆಟ್ಟರ್ ನೇತೃತ್ವದಲ್ಲಿ ಸರಣಿ ಸಭೆಗಳನ್ನು ಮಾಡಿ ಎಲ್ಲರನ್ನೂ ಮನವೊಲಿಸಿದ್ದೇವೆ. ವಿಶೇಷವಾಗಿ ಎಲ್ಲ ಕಾರ್ಯಕರ್ತರು ಆರಂಭದಲ್ಲಿ ಏನು ತಪ್ಪು ಮಾಹಿತಿ ಅವರಿಗೆ, ಆದರೆ ಈಗ ನಮ್ಮ ಅಭ್ಯರ್ಥಿಯನ್ನು ಎಲ್ಲರೂ ಬಹಳ ಕೊಂಡಾಡಿಕೊಂಡು ಅವರನ್ನು ಪ್ರೀತಿಯಿಂದ ಕರೆದುಕೊಂಡು ಹೋಗುವಂಥ ಕೆಲಸ ಅಲ್ಲಿ ಆಗ್ತಾ ಇದೆ. ಒಬ್ಬ ಸರಳ ಸಜ್ಜನಿಕೆ ಮತ್ತು ತಳಮಟ್ಟದ ಒಂದು ಬಡ ಕುಟುಂಬದ ಅಭ್ಯರ್ಥಿ ನಮಗೆ ಮಾಡಿ ಕೊಟ್ಟಿದೆ. ನಿಜವಾಗಿಯೂ ನನ್ನಂಥವರಿಗೆ ಕೆಲಸ ಮಾಡಲಿಕ್ಕೆ ಮತ್ತು ಈ ಬಿಜೆಪಿಯ ನನ್ನಂತೆ ಯೋಚನೆ ಮಾಡುವಂಥ ಕಾರ್ಯಕರ್ತರಿಗೆ ಬಹಳ ಶಕ್ತಿ ತುಂಬಿದೆ. ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ವ್ಯಕ್ತಿಗಳನ್ನು ಗುರುತಿಸಿದೆ ಎಂಬುದಕ್ಕೆ ಉಡುಪಿ ಜಿಲ್ಲೆಯ ಈ ನಿದರ್ಶನ ನಮಗೆ ಬಹಳ ಸಂತೋಷವಿದೆ. ಬಡ ಕುಟುಂಬದಲ್ಲಿ ಹುಟ್ಟುವಾಗ ಒಬ್ಬ ಬಡ ಕುಟುಂಬದವ ಉದ್ಯೋಗದಿಂದ ಕಳಿಸಿದ ಇದನ್ನು ನಾವು ಅದಕ್ಕೆ ಏನು ಹೇಳಿಕಾಗಿದೆ. ಆದರೆ ಉದ್ಯೋಗ ಮಾಡಿ ಮತ್ತೆ ಅದರಲ್ಲಿ ಕೆಲಸ 7 ಉದ್ಯೋಗದಲ್ಲಿ ಇರ್ತದೆ. ಆದರೆ ಎಲ್ಲ ಉದ್ಯೋಗದಲ್ಲಿ ನಡೆದಂಥ ಇದರಿಂದ ಈಗ ಅವರು ಒಂದು ಅಂತಸ್ತಿಗೆ ಬಂದಿದ್ದಾರೆ. ಆದರೆ ಇಡೀ ಸಂಸಾರ ಒಂದು ರೈತ ಕುಟುಂಬ